ನಿಬಿದಾತ ಮನದಲ್ಲಿ ತರಗರಿಸಿದನು ದೈತ್ಯರು ರೀತಿನ ಬರುವರೆಲ್ಲ ಮರಿಗುಳುತ್ತ ಎಂತಹ ಸ್ಥಿತಿಯನ್ನು ಪಾಲಿಗೆ ಬಂದದಾಗಿತ್ತು. ಇಬ್ಬರು ದಾನವರು ಬೆಂಬಿಡ್ತಾ ಇದ್ದಾರೆ. ನಾನು ಮುಂದೆ ಎನ್ನುವುದಕ್ಕೆ ತಿನ್ನುವುದಕ್ಕೆ ಮುಂದುವರಿಯುತ್ತಾ ಇದ್ದಾರೆ. ಒಂದು ವೇಳೆ ಅವರ ಕೈಗೆ ಸಿಕ್ಕಿದೆ ಅಂತ ಆದ್ರೆ ಖಂಡಿತವಾಗಿಯೂ ತಿಂದು ಮುಗಿಸ್ತಾರೆ. ಹಾಗಿದ್ರೆ ಈ ಕಷ್ಟವನ್ನು ಪರಿಹರಿಸಿಕೊಳ್ಳುವುದೆಂತು ಅಮ್ಮ ಹೇಳಿದಂತಹ ಮಾತು ನೆನಪಿಗೆ ಬರ್ತಾ ಇದೆ. ಕಷ್ಟಕಾಲ ಬಂದಾಗ ಭಕ್ತಿಯಿಂದ ಧ್ಯಾನಿಸಿಕೊಳ್ಳಿ ಮಕ್ಕಳೇ, ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಬಂದು ಕಷ್ಟವನ್ನು ದೂರೀಕರಿಸ್ತೇನೆ ಎನ್ನುವ ಹಾಗೆ. ತಡ ಮಾಡುವುದು ಯಾಕೆ, ಅಮ್ಮನನ್ನೇ ಧ್ಯಾನಿಸ್ತೇನೆ ನೋಡೋಣ. ಮರುಗವೀರ ವಿರಾಜನ ಶ್ರೀಹರಿಯರಿಗೆ ಕಾರಣದು ಅವನಿರುವ ನಿದ್ರೆಯುಳಿಯು ಶೀಘ್ರದೊಳಗಲಿ ಹೋಗುವಿನೋ ಹೊರದೊಡೆತ್ತರಗೊಂಡು ದೈತ್ಯರ ಕರೆದುಕೊಡುವನು ಭೀತಿ ಬೇಡಿ ವರ ಸುದರ್ಶನ ಕೊಡುತ್ತವಗೆ ನೀ ಮರೆಯೊಳಿರು ಅಮ್ಮನನ್ನು ಧ್ಯಾನಿಸಿದ್ದೇ ತಡ. ಅಮ್ಮ ಪ್ರತ್ಯಕ್ಷನಾಗಿ ಹೇಳಿದಂತಹ ಮಾತಾದರೂ ಏನು, ಆದಿಮಾಯಂತಹ ನಾನು ಯೋಗಮಾಯಾಗಿ ಶ್ರೀಹರಿಯನ್ನು ಆವರಿಸಿದ ಕಾರಣ ಆತ ಗಾಢ ನಿದ್ರೆಯಲ್ಲಿದ್ದಾನೆ. ಆದಷ್ಟು ಬೇಗ ಅವನು ಅಗಲಿ ಹೋಗುತ್ತೇನೆ. ಸುದರ್ಶನವನ್ನು ಆತನ ಕೈಗೆ ನೀಡು, ಧುರುಳರ ವಧಾಕಾರ್ಯವನ್ನು ಮಾಡುತ್ತಾನೆ ಎನ್ನುವ ಹಾಗೆ ಅಮ್ಮನೇ ಹೇಳಿದ್ದಾಳೆ. ಅಲ್ಲಿಯವರೆಗೆ ನಾನು ಎಲ್ಲಿರಬೇಕೆನ್ನುವ ಹಾಗೆ ಕೇಳಿಕೊಂಡಾಗ ಅಮ್ಮನೇ ದಾರಿಯನ್ನು ಸೂಚಿಸಿದ್ದಾಳೆ. ಶ್ರೀಹರಿಯ ನಾಭಿ ಕಮಲ ನಾಳದಲ್ಲಿ ಅವಿತುಕೋ ಮಗನೇ ಎನ್ನುವ ಹಾಗೆ ಅಮ್ಮನ ವರಪ್ರಸಾದ. ಹಾಗೆ ಮಾಡ್ತೇನೆ ನೋಡೋಣ.